ಮಂಗಳೂರಿನ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಾರುಣ್ಯ ಹೆಸರಿನಲ್ಲಿ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳ ಜೊತೆಗಾರರಿಗೆ ರಾತ್ರಿಯ ಉಚಿತ ಭೋಜನ ನೀಡುವ ಯೋಜನೆಗೆ ಸಹಸ್ರ ದಿನ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕಾರುಣ್ಯ 1000 ದಿನ ಎನ್ನುವ ಕಾರ್ಯಕ್ರಮ ನಗರದ IMA ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಬಡ ರೋಗಿಗಳ ಜೊತೆಗಾರರು ಹಲವು ಬಾರಿ ಸೇವಿಸಲು ಆಹಾರವಿಲ್ಲದೆ ಒದ್ದಾಡ್ತಾ ಇರ್ತಾರೆ. ರೋಗಿಯ ಊಟವನ್ನೇ ಇಬ್ಬರು ಹಂಚಿ ತಿನ್ನುವ ಅನಿವಾರ್ಯತೆ ಇರುತ್ತೆ. ಬಡ ರೋಗಿಗಳ ಜೊತೆಗಾರರ ಹಸಿವು ನೀಗಿಸುವ ಕಾಯಕವನ್ನ ಎಂ ಫ್ರೆಂಡ್ಸ್ ತಂಡ ನಿಷ್ಠೆಯಿಂದ ಮಾಡಿಕೊಂಡು ಬರ್ತಾ ಇರುವುದು ಶ್ಲಾಘನೀಯ ಅಂತ ಡಿಸಿ ಹೇಳಿದ್ರು. ಬಹಳಷ್ಟು ಜನಕ್ಕೆ ಸಹಾಯ ಮಾಡುವಂತ ಅವಕಾಶವನ್ನ ಕೊಡಲಿ. ಮುಂದಿನ ದಿವಸಗಳಲ್ಲಿ ನನಗೂ ಕೂಡ ಈಗ ಕೆಲವೊಂದು ವಿಷಯಗಳ ಅರಿವಾಗಿರೋದ್ರಿಂದ ಈ ವಿಚಾರದಲ್ಲಿ ಸರ್ಕಾರದ ಸ್ಕೀಮ್ಸ್ಗಳನ್ನು ಕೂಡ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಜನರ ಸಹಕಾರದೊಂದಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನು ಹೊರಗಡೆಯಿಂದ ಬಂದಂಥವ್ರಿಗೆ ನಾನೀಗ ಅಬ್ಸರ್ವ್ ಮಾಡಿ ನೋಡ್ತಾ ಇರೋದು 10 ಜಿಲ್ಲೆಗಳಿಗಿಂತ ಜಾಸ್ತಿ ಪೇಷಂಟ್ಸ್ಗಳು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಲಾಡ್ಜು ರೆಸ್ಟೋರೆಂಟ್ಸ್ಗಳನ್ನು ಮಾಡ್ಕೊಳಕ್ಕೆ ಆಗದೇ ಇರ್ಬೋದು. ಅಂಥ ವಿಚಾರದೊಳಗಡೆ ಅವರಿಗೆ ಏನು ಧರ್ಮಛತ್ರಗಳನ್ನು ಇದರೊಳಗಡೆ ಆಗಿರ್ಬೋದು, ಡಾರ್ಮಿಟ್ರಿ ವ್ಯವಸ್ಥೆಯನ್ನು ಮಾಡಬೇಕು, ಸರ್ಕಾರದ ವತಿಯಿಂದ ಏನು ಮಾಡಬೇಕು ಅನ್ನೋದನ್ನು ಡೆಫಿನೆಟ್ಲಿ ಕ್ರಿಯೋಜನೆಯನ್ನು ಮಾಡಿಕೊಂಡು ನಿಮ್ಮ ಏನು ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರ ಅದಕ್ಕೂ ಕೂಡ ಸಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ಎಂ ಫ್ರೆಂಡ್ಸ್ ಮತ್ತು ಕಾರುಣ್ಯ ಟೀಮ್ನವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶುಭವನ್ನು ನಾನು ಹಾರೈಸ್ತೇನೆ. ಎಂ ಫ್ರೆಂಡ್ಸ್ ಇದರ ಕಾರ್ಯದರ್ಶಿ ಮೊಹಮ್ಮದ್ ಆರಿಫ್ ಪಡುಬಿದ್ರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ಒಬ್ಬ ಸದಸ್ಯರಾದ ಡಾಕ್ಟರ್ ಮುಬಶಿರ್ ಅವರು ಈ ಆಸ್ಪತ್ರೆಯೊಟ್ಟಿಗೆ ಸಂಪರ್ಕದಲ್ಲಿದ್ದವರು. ಅವರು ಈ ಜೊತೆಗಾರರ ಕಷ್ಟವನ್ನು ನೋಡಿಕೊಂಡು ಅನೇಕ ಸಂದರ್ಭದಲ್ಲಿ ಕೆಲವರು ಕೊಟ್ಟ ಆಹಾರವನ್ನು ಹಂಚಿಕೊಂಡು, ಇನ್ನು ಕೆಲವರು ತುಂಬ ಕಷ್ಟದ ಬಡವರು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಬೇಡುವುದು, ಅಂತಹ ತುಂಬ ಕಷ್ಟದ ಇದನ್ನು ನೋಡಿಕೊಂಡು ನಮ್ಮ ಸಂಘಟನೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದರು. ಚರ್ಚೆ ಮಾಡಿ ನಾವು ಒಂದು ಪ್ರಾಯೋಗಿಕ ನೆಲೆಯಲ್ಲಿ 3 ತಿಂಗಳ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಆರಂಭಿಸಿದ್ದೆವು. ಅದು 3 ತಿಂಗಳಿಂದ 6 ತಿಂಗಳು, 1 ವರ್ಷ, 2 ವರ್ಷ ಆಗಿ ಈಗ ನಾವು 1000 ದಿನಕ್ಕೆ ಇವತ್ತು ಬಂದು ಮುಟ್ಟಿದ್ದೇವೆ. ಈ 1000 ದಿನದ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಎಷ್ಟೆಲ್ಲ ತುಂಬ ಜನ ದಾನಿಗಳು ನೆರವು ನೀಡಿದ್ದಾರೆ. ಅವರೆಲ್ಲರನ್ನ ಕರೆಯುವ ನಮ್ಮ ಒಂದು ದೊಡ್ಡ ಯೋಜನೆಯಾಗಿತ್ತು. ಆದರೆ 1000 ದಿನಗಳಲ್ಲಿ ಯಾವುದೇ ರಜೆ ತೆಗೆದುಕೊಳ್ಳದೆ ಪ್ರತಿನಿತ್ಯ ಕಾರುಣ್ಯ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ ಎಂ ಫ್ರೆಂಡ್ಸ್ ಸಿಬ್ಬಂದಿ ಅಶ್ಫಾಕ್ ಮತ್ತು ಕ್ಯಾಟರಿಂಗ್ ಮಾಲೀಕ ಸೌಹಾನ್ SK ಅವರನ್ನ ಅಭಿನಂದಿಸಲಾಯಿತು. ಎಂ ಫ್ರೆಂಡ್ಸ್ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಗೋಳ್ತಮಜಲು ಅಧ್ಯಕ್ಷತೆ ವಹಿಸಿದ್ರು. ವೆಲ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಸದಾಶಿವ ಶಾನುಭೋಗ್, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಸೌದಿ ಅರೇಬಿಯಾದ ಉದ್ಯಮಿ ಶರೀಫ್, IMA ಅಧ್ಯಕ್ಷ ಡಾ CP ಹಬೀಬ್ ರಹಮಾನ್, ಎಂ ಫ್ರೆಂಡ್ಸ್ ಪ್ರಧಾನ ಕಾರ್ಯದರ್ಶಿ ರಶೀದ್ ವಿಟ್ಲಾ, ಕೋಶಾಧಿಕಾರಿ ಅಬುಬಕರ್ ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 News 24/7 ಮಂಗಳೂರು.